ಯುವತಿಯರ ಪಾನಿಪುರಿಯ ಮೇಲಿನ ಪ್ರೀತಿ ಏನೆಲ್ಲ ಮಾಡಬಹುದು ಎಂಬುದಕ್ಕೆ ಗುಜರಾತ್ನ ವಡೋದರದಲ್ಲಿ ನಡೆದ ಈ ಘಟನೆ ಸ್ಪಷ್ಟವಾದ ಉದಾಹರಣೆ. ಇಲ್ಲಿನ ರಸ್ತೆ ಮಧ್ಯೆ ಮಹಿಳೆಯೊಬ್ಬರು ಕೇವಲ 2 ಪಾನಿಪುರಿಗಳಿಗಾಗಿ ಟ್ರಾಫಿಕ್ ಜಾಮ್ ಮಾಡಿದ ಅಪರೂಪವಾದಂತಹ ಘಟನೆ ನಡೆದಿದೆ. ಸಾಮಾನ್ಯವಾಗಿ 20 ರೂಪಾಯಿಗೆ 6 ಪಾನಿಪುರಿ ನೀಡುತ್ತಿದ್ದವನು ಆ ದಿನ ಕೇವಲ 4 ಪುರಿಗಳನ್ನು ನೀಡುತ್ತಿದ್ದಾನಂತೆ. ಇದರಿಂದ ಅಸಮಾಧಾನಗೊಂಡ ಮಹಿಳೆ ಮಾರಾಟಗಾರನಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಜಟಾಪಟಿಗೆ ಸುತ್ತಮುತ್ತ ವಾಹನಗಳು ಸಂಚರಿಸಲು ತೊಂದರೆಯಾಗಿ ಸಣ್ಣ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮಹಿಳೆ ರಸ್ತೆಯ ಮಧ್ಯೆ ಕುಳಿತುಕೊಂಡು ನನ್ನ 2 ಪಾನಿಪುರಿ ಬೇಕು ಎಂಬ ಆಗ್ರಹದೊಂದಿಗೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈ ದೃಶ್ಯವನ್ನ ಅಲ್ಲಿದ್ದ ಜನ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಇದೀಗ ವಿಡಿಯೋ ಕೂಡ ವೈರಲ್ ಆಗಿದೆ. ಅಂತಿಮವಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯನ್ನ ಸಮಾಧಾನ ಪಡಿಸಿ ರಸ್ತೆಯಿಂದ ಎಬ್ಬಿಸಿ ಸುಗಮ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ.